ಹೆಲೋ ಸ್ನೇಹಿತರೆ, ನಾನು ನಿಮ್ಮ ರಾಮ್ಕುಮಾರ್. ನೀವು ನೋಡ್ತಾ ಇದ್ದೀರಾ RK ಲಾಜಿಕ್ ಲೈಬ್ರರಿ. ಭೂಮಿಯ ಮೇಲಿನ ಅತ್ಯಂತ ಬೆಲೆಯುಳ್ಳ ವಸ್ತುಗಳು ಎಂದ ತಕ್ಷಣ ನಮ್ಮೆಲ್ಲರಿಗೆ ಸಹಜವಾಗಿ ನೆನಪಿಗೆ ಬರೋದು ಗೋಲ್ಡ್, ಡೈಮಂಡ್ ಮತ್ತು ಪ್ಲಾಟಿನಂ. ಇವುಗಳಂತೆ ಕೊಕೈನ್ ಮತ್ತು LSDಗಳಂತಹ ಡ್ರಗ್ಗಳು. ಉದಾಹರಣೆಗೆ 1 ಗ್ರಾಂ ಕೊಕೈನಿನ ಬೆಲೆ 20,000 ರೂಪಾಯಿ ಮತ್ತು 1 ಗ್ರಾಂ LSDಯ ಬೆಲೆ 2 ಲಕ್ಷ ರೂಪಾಯಿ. ಆದರೆ ವಿಶ್ವದಲ್ಲಿ ಅತ್ಯಂತ ಬೆಲೆಯುಳ್ಳ ವಸ್ತು ಅಂತ ಬಂದಾಗ ಅದರ ಮುಂದೆ ಇವುಗಳು ಯಾವುದೇ ರೀತಿಯಲ್ಲಿ ಪೈಪೋಟಿ ಮಾಡೋದಕ್ಕೆ ಆಗುವುದಿಲ್ಲ. ಅಷ್ಟಕ್ಕೂ ಭೂಮಿಯ ಮೇಲೆ ಇವೆಲ್ಲವುಗಳಿಗಿಂತ ಅತ್ಯಂತ ಬೆಲೆಯುಳ್ಳ ವಸ್ತು ಯಾವುದು ಎಂದು ವಿಜ್ಞಾನಿಗಳು ಅನ್ವೇಷಿಸಿದಾಗ ಬೆಳಕಿಗೆ ಬಂದ ವಸ್ತು ಆಂಟಿಮ್ಯಾಟರ್. ಇದು ಎಷ್ಟು ಬೆಲೆಯುಳ್ಳದ್ದು ಎಂದರೆ ಇದನ್ನು ತಯಾರಿಸುವ ಹಣದಲ್ಲಿ ಶ್ರೀಲಂಕಾ ಅಂತಹ 100 ದೇಶಗಳನ್ನು ಅಲ್ಲಿ ಇರುವ ಜನಗಳ ಸಹಿತ ಕೊಂಡುಕೊಳ್ಳಬಹುದು. ಅಷ್ಟಕ್ಕೂ ಈ ಆಂಟಿಮ್ಯಾಟರ್ ಅಂದರೆ ಏನು? ಇದಕ್ಕೆ ಅಷ್ಟು ಬೆಲೆ ಬರುವುದಕ್ಕೆ ಕಾರಣಗಳಾದರೇನು? ಇದನ್ನು ಹೇಗೆ ತಯಾರಿಸುತ್ತಾರೆ? ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರವೇ ಈ ವಿಡಿಯೋ. ಮೊದಲಿಗೆ ಇದರ ಬೆಲೆಯ ಬಗ್ಗೆ ತಿಳಿದುಕೊಳ್ಳುವುದಾದರೆ 1 ಗ್ರಾಂ ಆಂಟಿಮೀಟರ್ನ ಬೆಲೆ $62.5 ಟ್ರಿಲಿಯನ್, ಅಂದರೆ ಸುಮಾರು 6.5 ಲಕ್ಷ ಕೋಟಿ ರೂಪಾಯಿ ಎಂದಾಗುತ್ತದೆ. ಅಷ್ಟಕ್ಕೂ ಇಷ್ಟು ಬೆಲೆಯುಳ್ಳ ಈ ಆಂಟಿಮ್ಯಾಟರ್ ಅಂದರೆ ಏನು ಅಂತ ತಿಳಿದುಕೊಳ್ಳಬೇಕಾದರೆ ಮೊದಲು ಮ್ಯಾಟರ್ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ. ವಿಶ್ವದಲ್ಲಿರುವ ಪ್ರತಿಯೊಂದು ಮ್ಯಾಟರಿಂದ ತಯಾರಾಗಿದ್ದು, ಅದು ನಾವು ತಿನ್ನುವ ಆಹಾರವಾಗಿರಬಹುದು, ಬಳಸುವ ವಸ್ತುಗಳಾಗಿರಬಹುದು, ಉಸಿರಾಡುವ ಗಾಳಿಯಾಗಿರಬಹುದು. ಪ್ರತಿಯೊಂದು ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ಗಳ ಸುತ್ತ ತಿರುಗುತ್ತಿರುತ್ತವೆ. ಆದರೆ ಈ ಆಂಟಿಮ್ಯಾಟರ್ ಅಲ್ಲಿ ಮಾತ್ರ ಇದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿದ್ದು, ಪ್ರೋಟಾನ್ಸ್ ಎಲೆಕ್ಟ್ರಾನ್ಸ್ಗಳ ಸುತ್ತ ತಿರುಗುತ್ತಿರುತ್ತವೆ. ಇದರಲ್ಲಿರುವ ಪ್ರೋಟಾನ್ಗಳನ್ನು ಆಂಟಿ ಪ್ರೋಟಾನ್ಗಳು ಎಂದು, ಎಲೆಕ್ಟ್ರಾನ್ಗಳನ್ನು ಪಾಸಿಟ್ರಾನ್ಗಳೆಂದು ಕರೆಯುತ್ತಾರೆ. ಒಂದು ವಿಧದಲ್ಲಿ ಹೇಳುವುದಾದರೆ ಮ್ಯಾಟರ್ಗೆ ಪೂರ್ತಿಯಾಗಿ ವಿರುದ್ಧವಾಗಿರುವುದೇ ಆಂಟಿಮ್ಯಾಟರ್. ಈ ಕಾರಣಗಳಿಂದಲೇ ಮ್ಯಾಟರ್ ಮತ್ತು ಆಂಟಿಮ್ಯಾಟರ್ ಒಂದಕ್ಕೊಂದು ಸ್ಪರ್ಶಿಸಿದಾಗ ಬ್ಲಾಸ್ಟ್ ಆಗುತ್ತದೆ. ಹೀಗೆ ಬ್ಲಾಸ್ಟ್ ಆದಾಗ 2 ಕಣಗಳು ಪೂರ್ತಿಯಾಗಿ ನಷ್ಟವಾಗುತ್ತವೆ. ಈ ಪ್ರಕ್ರಿಯೆಯನ್ನೇ ಅನೈಲೇಷನ್ ಅಂತಾರೆ. ಈ ಪ್ರಕ್ರಿಯೆಯಿಂದಾಗಿ ಬಂದ ಎನರ್ಜಿ ತುಂಬಾ ಪವರ್ಫುಲ್ ಆಗಿದ್ದು, 1 ಗ್ರಾಂ ಮ್ಯಾಟರ್ 1 ಗ್ರಾಂ ಆಂಟಿಮ್ಯಾಟರ್ಗೆ ತಾಕಿದಾಗ ಸುಮಾರು 43 ಕಿಲೋ ಟನ್ ಶಕ್ತಿ ಉತ್ಪತ್ತಿಯಾಗುತ್ತದೆ. ಅಂದರೆ ಹಿರೋಶಿಮಾ ಮತ್ತು ನಾಗಸಕಿಯ ಮೇಲೆ ಹಾಕಿದ ಅಟಮ್ ಬಾಂಬ್ಗಿಂತ 2 ಪಟ್ಟು ಅಧಿಕವಾಗಿರುತ್ತದೆ. ಉದಾಹರಣೆಗೆ ನೀವು 1 kg ಆಂಟಿಮ್ಯಾಟರ್ ಅನ್ನು ಭೂಮಿಯ ಮೇಲೆ ಹಾಕಿದರೆ ಸುತ್ತ ಇರುವ ಮ್ಯಾಟರ್ಗೆ ತಗಲಿ ಬ್ಲಾಸ್ಟ್ ಆಗುತ್ತದೆ. ಈ ಬ್ಲಾಸ್ಟು ಹಿರೋಶಿಮಾ ಮತ್ತು ನಾಗಸಕಿ ಬ್ಲಾಸ್ಟ್ಗಿಂತ 3000 ಪಟ್ಟು ಅಧಿಕವಾಗಿರುತ್ತದೆ. ಇಂತಹ ಆಂಟಿಮ್ಯಾಟರ್ ಅನ್ನು ತಯಾರಿಸುವುದು ಬಹಳ ಖರ್ಚಿನಿಂದ ಕೂಡಿದ್ದು, ತಯಾರಿಸಿದ ಮೇಲೆ ಈ ಆಂಟಿಮ್ಯಾಟರ್ ಅನ್ನು ಸ್ಟೋರ್ ಮಾಡುವುದು ಇನ್ನೂ ಕಷ್ಟಕರ ಕೆಲಸವಾಗಿದೆ. ಸ್ಟೋರ್ ಮಾಡುವುದಕ್ಕೆ ಬಳಸುವ ವಸ್ತುವು ಸಹ ಮ್ಯಾಟರ್ನಿಂದ ತಯಾರಾಗಿರಬಾರದು. 1 ಗ್ರಾಂ ಆಂಟಿಮ್ಯಾಟರ್ ಅನ್ನು ತಯಾರಿಸುವುದಕ್ಕೆ ಆಗುವ ಖರ್ಚು ಸುಮಾರು 62.5 ಟ್ರಿಲಿಯನ್ಗಳಾಗಿರುತ್ತದೆ. ಆದರೆ ವಿಶ್ವದ ಒಟ್ಟು ಆದಾಯ 88 ಟ್ರಿಲಿಯನ್ ಮಾತ್ರ. ಆದ್ದರಿಂದ ಇದು ಕಷ್ಟವಾಗಿದ್ದು ಹಾಗೆಯೇ ಉಳಿದಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಶೇಷ. ಇಂತಹ ಅನೇಕ ಆಸಕ್ತಿಕರ ವಿಷಯಗಳಿಗೋಸ್ಕರ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.